ಸಹಕಾರ ರತ್ನ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ 73ನೇ ಹುಟ್ಟುಹಬ್ಬದ ಪ್ರಯುಕ್ತ ಅಭಿನಂದನಾ ಕಾರ್ಯಕ್ರಮ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮವು ನಗರದ ಕೊಡಿಯಾಲ್ಬೆಲ್ನ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಉಡುಪಿ ಪುತ್ತಿಗೆ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಆಶೀರ್ವಚನ ನೀಡಿದರು. ಅವರು ಸಹಕಾರಿ ಕ್ಷೇತ್ರದಲ್ಲಿ ಮಾಡಿದ ಕ್ರಾಂತಿ ಸಾಧನೆ ಅದು ಬಹಳ ಪ್ರಶಂಸನೀಯವಾದರೂ ಕೂಡ ಅದಕ್ಕಿಂತ ದೊಡ್ಡದಾದದ್ದು ಅವರು ಸೇವಾ ಭಾವದಿಂದ ಜನರಿಗೆ ಮಾಡಿದಂತಹ ಉಪಕಾರ. ಕೇವಲ ಒಂದು ಸಂಸ್ಥೆಯನ್ನು ಒಂದು ಬ್ಯಾಂಕನ್ನು ಮೇಲೆ ತರುವುದರ ಜೊತೆಗೆ ದುರ್ಬಲರಿಗೆ ಅಶಕ್ತರಿಗೆ ಅವರು ಏನು ಸೇವೆ ಮಾಡ್ತಾ ಇದ್ದಾರೆ ಅಂತಹ ಸೇವೆ ಅದು ಬಹಳ ಒಂದು ಶ್ರೇಷ್ಠವಾದಂತಹ ಸೇವೆಯಾಗಿದೆ. ಜನರ ಸೇವೆಯ ಜೊತೆಗೆ ಅವರು ಜನಾರ್ದನನ ಸೇವೆಯನ್ನು ಮಾಡ್ತಾ ಇದ್ದಾರೆ, ಕೃಷ್ಣನ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಪರ್ಯಾಯ ಕಾಲದಲ್ಲಿ ಕೊನೆ ಕಾಣಿಕೆಯ ಸ್ಪರ್ಧೆ ನಡೀತದೆ, ಯಾರು ಜಾಸ್ತಿ ಇರ್ತಾರೆ ಅದರಲ್ಲಿ ಪ್ರಥಮ ಪ್ರಶಸ್ತಿ ಬರುವುದೇ ನಮ್ಮ ರಾಜೇಂದ್ರ ಕುಮಾರ್. ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿ ಪ್ರೊಫೆಸರ್ ಪಿಎಸ್ ಎಡಪಡಿತಾಯ ಅವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರನ್ನು ಅಭಿನಂದಿಸಿ ಮಾತನಾಡಿ, ಹಿರಿಯರು ಮತ್ತು ನಮ್ಮಂತವರಿಗೆ ಸದಾ ಮಾರ್ಗದರ್ಶಿಗಳು, ಸ್ಫೂರ್ತಿಯ ಸೆಳೆಯಾಗಿ ಗಟ್ಟಿಯಾಗಿ ನಿಂತವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಎಂದು ಹೇಳಿದರು. ನಮಗೆ ಭಾವನೆಗಳ ಹೂರಣವೇ ನಮ್ಮ ಎದುರಿಗೆ ಬಂದಿರ್ತದೆ. ಅದು ಯಾಕೆ ಅಂತ ಹೇಳಿದ್ರೆ, ಹಮ್ಮು ಬಿಮ್ಮುಗಳಿಲ್ಲದ ನಾನು ಒಂದು ಸೊನ್ನೆ ಅಂತ ಹೇಳುವಂತ ಅರಿವು ಜಾಗೃತಿಯನ್ನು ಹೊಂದಿರುವ, ನಾನೇನು ಮಾಡಿದ್ರು ಕೂಡ ನಿಮಿತ್ತ ಮಾತ್ರ ಹೇಳುವಂತ ಮನೋವೃತ್ತಿಯನ್ನು ಸದಾ ಕಾಪಾಡಿಕೊಂಡು ಬಂದವರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್. ಒಳ್ಳೆಯ ಕೆಲಸ ನೀವು ಮಾಡಿದ್ರಿ, ಸಮಾಜಮುಖಿಯಾಗಿ ಸಮಾಜ ಚಿಂತನೆಗಳ ಮೂಲಕ ನೀವು ಮಾಡಿದ್ದೀರಿ ಅಂತಾಗುವಾಗ ನಾವು ಎಲ್ಲರೂ ನೀವು ಹೀಗೆ ಟಿಪ್ಪಣಿಗಳಿಗೆ ಗುರಿಯಾಗ್ತೇವೆ. ಎಲ್ಲಿ ಕೂಡ ನಾವು ಎದೆಗುಂದಬಾರದು ಅಂತ ನನ್ನ ಹತ್ರ ಹೇಳುವವರು. ಹಿರಿಯರು ನಮ್ಮಂಥವರಿಗೆ ಸದಾ ಮಾರ್ಗದರ್ಶಿಗಳು ಮತ್ತು ಸ್ಫೂರ್ತಿಯ ಸೆಳೆಯಾಗಿ ಗಟ್ಟಿಯಾಗಿ ನಿಂತವರು ಎಂ.ಎನ್. ಹಿರಿಯ ಪತ್ರಕರ್ತರಾದ ಮನೋಹರ್ ಪ್ರಸಾದ್ ಅವರು ಅಭಿನಂದನಾ ಭಾಷಣವನ್ನ ಮಾಡಿದ್ರು. ನಾವು ಕ್ರಿಕೆಟ್ ಆಡ್ತಾ ಇರುವ ಜಾಗದಲ್ಲಿ ನಮ್ಮ ಮನೆ ಪಕ್ಕದ ಮನೆ, ನನ್ನ ಊರು ಕಾರವಾರ ಕಾಗಲ್ಲ, ಕೋಟೆ ಕಡೆಯಿಂದ ಪುಲ್ಕೇರಿಯವರು ನಡ್ಕೊಂಡು ಹೋಗ್ತಾ ಇದ್ರು. ಎತ್ತಿಸಿಕೊಂಡು ಸೇರಿಲ್ಲ ಅವರು ನಡೀತಾ ಇರುವಾಗ ನಮ್ಮ ಕ್ರಿಕೆಟ್ ಸ್ಟಾಪ್ 2 ನಿಮಿಷ, ಅಂದ್ರೆ ಗೌರವಪೂರ್ವಕ. ಆ ಕಾಲದಿಂದಲೇ 1976ರಿಂದಲೇ ಅವರ ಸ್ಥಾನ ಅದು ಗೌರವಯುತ ಸ್ಥಾನ ಆಗಿತ್ತು. ಅವರು ನಡೆಯುವುದೇ ರಾಜಮಾರ್ಗ ಆಗಿತ್ತು, ಅವರ ಮಾತ್ರೇ ರಾಜೇಂದ್ರ ವಾಕ್ಯ ಆಗಿತ್ತು. ಇವತ್ತು ಅದು ಸಹಕಾರ ಮಾತ್ರವಲ್ಲ, ನಮ್ಮ ಸಾಮಾಜಿಕ ಮಾತ್ರವಲ್ಲ, ನಮ್ಮ ಔದ್ಯೋಗಿಕ ಮಾತ್ರವಲ್ಲ, ನಮ್ಮ ನವೋದಯದಂತಹ ಸಂಸ್ಥೆ ಮಾತ್ರವಲ್ಲ, ಇಡೀ ನಮ್ಮ ದೇಶದಲ್ಲೇ ಇವತ್ತು ರಾಜೇಂದ್ರ ಕುಮಾರ್ ಅವರು ಮನೆ ಮಾತಾಗಿದ್ದಾರೆ. ಅಂತಾರಾಷ್ಟ್ರೀಯ ಡಾಕ್ಟರೇಟ್ ಪ್ರಶಸ್ತಿಗಳಿಗೆ ಕೂಡ ಅವರಿಂದ ಗೌರವ ಸಿಕ್ಕಿದೆ ಅಂತ ಬಹಳ ಪ್ರೀತಿಯಿಂದ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಬಯಸ್ತೇನೆ. ಇದೇ ವೇಳೆ ಉಡುಪಿ ಉದ್ಯಮಿ ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಮಾತನಾಡಿ, ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು ಇದೀಗ 73ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ಅವರಿಂದ ನಮ್ಮ ಸಮಾಜಕ್ಕೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳಾಗಬೇಕು ಎಂದು ಹೇಳಿದರು. ಮನೋಹರ್ ಪ್ರಸಾದ್ ಸ್ವಾಮೀಜಿಯವರಾಗಲಿ, ಎಡಪಡಿತಾಯವರಾಗಲಿ, ಎಲ್ಲರ ಹಾರೈಕೆ ನಾನು ಕೂಡ ಒಂದು 100 ವರ್ಷ ಅವರು ಬದುಕಬೇಕು. ಖಂಡಿತ ಅವರಿಂದ ಸಮಾಜಕ್ಕೆ ಬಹು ಉಪಯೋಗಿ ಕೆಲಸಗಳು ಆಗಬೇಕು. ಹಿಂದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ KSN ಅಡಗಲಿದ್ರು, ಮೂಲ್ಕಿ ಸುಂದರಂ ಶೆಟ್ಟಿ ಇದ್ರು, ಜನಾರ್ದನ್ ಪೂಜಾರಿ ಅವರು ಎಲ್ಲ ಬಡವರ್ಗದವರಿಗೆ ಬ್ಯಾಂಕನ್ನು ತೋರಿಸಿದ್ರು. ಹಾಗೆ ಸಹಕಾರಿ ಸ್ಟೂಡೆಂಟ್ ಮೊಳಹಳ್ಳಿ ಶಿವರಾಯರಲ್ವಾ ಅವರಿದ್ರು. ಅವರ ಒಂದು ಮಾರ್ಗದರ್ಶನ ಅಥವಾ ಅವರ ಒಂದು ಇದರಲ್ಲಿ ಸರ್ ಅವರು ರಾಜೇಂದ್ರ ಕುಮಾರ್ ಸರ್ ಅವರು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಅಭಿನಂದನಾ ಕಾರ್ಯಕ್ರಮವನ್ನು ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರು, ವಾಣಿಜ್ಯ ಬ್ಯಾಂಕ್ನಲ್ಲಿ ಸೇವೆ ಮಾಡುವುದಕ್ಕಿಂತ ಸಹಕಾರಿ ಸೇವೆ ಮಾಡುವುದು ಅತಿ ಮುಖ್ಯ ಎಂದು ತಿಳಿದು ಸಹಕಾರಿ ಕ್ಷೇತ್ರವನ್ನು ನಾನು ಆಯ್ಕೆ ಮಾಡಿಕೊಂಡಿದ್ದೇನೆ.
ಜನರಿಗೆ ನೇರವಾಗಿ ಸಂಪರ್ಕವನ್ನ ಕಲ್ಪಿಸುವಂತಹ ವ್ಯವಸ್ಥೆ ಇದ್ರೆ ಅದು ಸಹಕಾರಿ ಕ್ಷೇತ್ರ ಎಂದು ಹೇಳಿದ್ರು. ಮನುಷ್ಯ ತನ್ನ ಜೀವನದಲ್ಲಿ ಬದುಕಿನಲ್ಲಿ ಇವರೆಲ್ಲ ಹೇಳಿದಾಗೆ ಮುಖ್ಯವಾಗಿ ಮನೋಹರ್ ಪ್ರಸಾದ್ರವರು ಹುಟ್ಟು ಸಾವಿನ ಮಧ್ಯೆ ಅವನು ಏನು ಕೆಲಸ ಮಾಡ್ತಾನೆ ಅದು ಮಾತ್ರ ಉಳಿತದೆ ಹೊರತು ಮತ್ತೇನು ಉಳಿಯೋದು. ನಾವು ಬರುವಾಗ ಏನನ್ನೂ ತಂದಿಲ್ಲ, ಹೋಗುವಾಗ ಏನನ್ನೂ ಕೊಂಡೋಗೋದಿಲ್ಲ. ಹಾಗಾಗಿ ಅವಕಾಶ ಸಿಕ್ಕಿದಾಗ ಬದುಕಲು ಬಿಡುವ ಅನ್ನುವಂಥ ಒಂದು ಧರ್ಮದ ಪ್ರಕಾರ ನಾವು ನಮ್ಮ ಜೀವನವನ್ನು ನಡೆಸಬೇಕಾಗಿದೆ. ಬೆಳ್ಳಿರಾಯರು ಅನ್ನುವಂಥವರು ಒಬ್ಬರು ಅಧಿಕಾರಿ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ, ಅವರು ಕಳೆದು ನನಗೆ ಹುದ್ದೆಯನ್ನು ಕೊಟ್ಟರು. ಸ್ವಲ್ಪ ದಿವಸ ಕೆಲಸ ಮಾಡಿದಾಗ ನನಗೆ ಕಂಡಿದ್ದೇನು ಹೇಳಿದರೆ, ವಾಣಿಜ್ಯ ಬ್ಯಾಂಕಿನ ಸೇವೆ ಮಾಡೋದಕ್ಕಿಂತ ಸಹಕಾರಿ ಕ್ಷೇತ್ರದಲ್ಲಿ ಸೇವೆ ಮಾಡೋದು ಅತಿ ಉತ್ತಮ. ಜನರಿಗೆ ನೇರವಾಗಿ ಸಂಪರ್ಕ ಕಲ್ಪಿಸುವಂಥ ಒಂದು ಕ್ಷೇತ್ರ ಇವತ್ತು ದೇಶದಲ್ಲಿ ಇದ್ರೆ ಅದು ಸಹಕಾರಿ ಕ್ಷೇತ್ರ. ಈ ಸಂದರ್ಭದಲ್ಲಿ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದಲ್ಲಿ ಮುಂಬೈ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಅದಾನಿ ಫೌಂಡೇಶನ್ನ ಅಧ್ಯಕ್ಷರಾದ ಕಿಶೋರ್ ಆಡ್ವಾ, ಉಡುಪಿ ಜಿಲ್ಲಾ ಸಹಕಾರಿ ಯೂನಿಯನ್ ಉಡುಪಿದರ ಅಧ್ಯಕ್ಷರಾದ ಜಯಕರ್ ಶೆಟ್ಟಿ ಇಂದ್ರಾಳಿ, ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ನ ಅಧ್ಯಕ್ಷರಾದ ಪ್ರಸಾದ್ ಕೌಶಲ್ ಶೆಟ್ಟಿ, ಅಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಐಕಳ ಬಾವ ದೇವಪ್ರಸಾದ್ ಶೆಟ್ಟಿ ಬೆಳಪು, ಕಾರ್ಯಾಧ್ಯಕ್ಷರಾದ ಶಶಿಕುಮಾರ್ ರೈ ಪಾಲ್ಯೊಟ್ಟು, ಪ್ರಧಾನ ಕಾರ್ಯದರ್ಶಿ ಭಾಸ್ಕರ್ ಎಸ್ ಕೋಟ್ಯಾನ್ ಮತ್ತಿತರರು ಉಪಸ್ಥಿತರಿದ್ದರು. ಶರಸಾದ್ಯನ್ V4 ನ್ಯೂಸ್ ಮಂಗಳೂರು.